ಅಂದು ಡಿಸೆಂಬರ್ 4, 2012 ಮಂಗಳವಾರ. ಅಂದು ಪುತ್ತೂರಿನಲ್ಲಿ ಹಬ್ಬದ ವಾತಾವರಣವೇ ನಿರ್ಮಾಣವಾಗಿತ್ತು. ಇಡೀ ಪುತ್ತೂರಿಗೆ ಪುತ್ತೂರೇ ಕಾತರದಿಂದ ಕಾಯ್ತಿತ್ತು. ಇಲ್ಲಿನ ಅರುಣ ಚಿತ್ರಮಂದಿರದಲ್ಲಂತೂ ನೂರಾರು ಅಭಿಮಾನಿಗಳು ಜಮಾಯಿಸಿದ್ರು. ಎಸ್, ಅಂದು ಪುತ್ತೂರಿಗೆ ಡಿ ಬಾಸ್ ಆಗಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಚಿತ್ರತಂಡ ಆಗಮಿಸುತ್ತೆ ಎನ್ನೋ ಮಾಹಿತಿ ಬರ್ತಿದ್ದಂತೆ ಇಡೀ ಪುತ್ತೂರಿಗೆ ಪುತ್ತೂರೇ ಕಳೆಗಟ್ಟಿತ್ತು. ಡಿ ಬಾಸ್ ಅನ್ನು ಅಪ್ಪಿಕೊಳ್ಳಲು ಪುತ್ತೂರೇ ಸಿದ್ಧವಾಗಿತ್ತು. ಹೀಗಿರುವಾಗ ಪ್ರತಿ ಪ್ರೇಕ್ಷಕರಿಗೂ ಒಂದು ಗೊಂದಲವಿರಬಹುದು. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಭೇಟಿ ಮಾಡಿದ್ರು. ಹಾಗೆ ಇಲ್ಲಿನ ಪ್ರತಿ ಸೆಂಟರ್ಗಳಿಗೂ ಭೇಟಿ ಕೊಟ್ಟಿದ್ರು. ಇವ್ರು ಯಾಕೆ ಬರೀ ಪುತ್ತೂರಿನ ಬಗ್ಗೆ ಹೇಳ್ತಿದ್ದಾರಲ್ಲ ಅಂತ ಇವೆಲ್ಲದಕ್ಕೂ ಎಳೆ ಎಳೆಯಾಗಿ ಉತ್ತರ ಕೊಡ್ತೀವಿ ನೋಡಿ. ನವೆಂಬರ್ 1 ಗುರುವಾರದಂದು ರಾಜ್ಯಾದ್ಯಂತ ತೆರೆಗೆ ಅಪ್ಪಳಿಸಿದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪ್ರತಿ ಚಿತ್ರಮಂದಿರದಲ್ಲೂ ಅಬ್ಬರಿಸಿತ್ತು. ಅದೇ ರೀತಿ ಕರಾವಳಿಯ ಪ್ರತಿ ಸೆಂಟರ್ಗಳಲ್ಲೂ ರಾಯಣ್ಣ ಅಬ್ಬರಿಸಿದ್ದ. ಆದರೆ ಪುತ್ತೂರಿನಲ್ಲಿ ಮಾತ್ರ ರಾಯಣ್ಣ ಅಬ್ಬರಿಸಿ ಬೊಬ್ಬೆರಿದ ಅನ್ನೋದನ್ನು ನಾವು ಇಲ್ಲಿ ಗಮನಿಸಲೇಬೇಕು. ಹೀಗಿರುವಾಗ 25ನೇ ದಿನಗಳ ಸಂಭ್ರಮಾಚರಣೆಯ ಪ್ರಯುಕ್ತ ರಾಜ್ಯಾದ್ಯಂತ ರಾಯಣ್ಣನ ಯಾತ್ರೆ ನಡೆಯಿತು. ಡಿ ಬಾಸ್ ಆಗಿ ಇಡೀ ಚಿತ್ರತಂಡವೇ ರಾಜ್ಯದ ಚಿತ್ರಮಂದಿರಗಳಿಗೆ ಭೇಟಿ ನೀಡಿದ್ರು. ಅದೇ ರೀತಿ ಡಿಸೆಂಬರ್ 3, 2012 ಸೋಮವಾರ ರಾತ್ರಿ ಮಂಗಳೂರಿಗೆ ಆಗಮಿಸಿದ ಚಿತ್ರತಂಡ ಮರುದಿನ ಬೆಳಗ್ಗೆ ನಗರದ ಸೆಂಟ್ರಲ್ ಚಿತ್ರಮಂದಿರಕ್ಕೆ ಭೇಟಿ ನೀಡಿ ಅಲ್ಲಿಂದ ಮಧ್ಯಾಹ್ನ 1:15 ಸುಮಾರಿಗೆ ಚಿತ್ರತಂಡ ಪುತ್ತೂರಿಗೆ ಆಗಮಿಸಿತು. ಐರಾವತ ಬಸ್ನಲ್ಲಿ ಆಗಮಿಸಿದ ಚಿತ್ರತಂಡ ಪುತ್ತೂರಿನ ಅರುಣ ಚಿತ್ರಮಂದಿರದೊಳಗೆ ಬರಬೇಕು ಅನ್ನೋ ನಿರ್ಧಾರ ಮಾಡಿದ್ರು. ಆದರೆ ಅದಾಗಲೇ ಡಿ ಬಾಸ್ ಅನ್ನು ನೋಡಲು ಅಭಿಮಾನಿಗಳು ಮುಗಿಬಿದ್ದಿದ್ರಿಂದ ಚಿತ್ರತಂಡಕ್ಕೆ ಕದಲೋಕೆ ಆಗಿರಲಿಲ್ಲ. ಅಂದು ಕ್ರೌಡ್ ಯಾವ ರೀತಿ ಇತ್ತು ಅಂದ್ರೆ, ಅಂದು ಪುತ್ತೂರಿನ ಒಂದಿಷ್ಟು ಕಾಲೇಜುಗಳಲ್ಲಿ ಮಧ್ಯಾಹ್ನದ ಬಳಿಕ ಎಕ್ಸಾಮ್ ಇತ್ತು. ಆದರೆ ಪುತ್ತೂರಿನಲ್ಲಿ ಡಿ ಬಾಸ್ಗೆ ಅತಿ ಹೆಚ್ಚು ವಿದ್ಯಾರ್ಥಿಗಳು ಅಭಿಮಾನಿಗಳು ಇರೋದ್ರಿಂದ ಎಕ್ಸಾಮ್ ಅನ್ನು ಲೆಕ್ಕಿಸದೆ ಅದೆಷ್ಟು ವಿದ್ಯಾರ್ಥಿಗಳು ಡಿ ಬಾಸ್ ಅನ್ನು ಕಣ್ತುಂಬಿಕೊಳ್ಳಲು ಬೆಳಗ್ಗೆನೆ ಅರುಣ ಚಿತ್ರಮಂದಿರದಲ್ಲಿ ಜಮಾಯಿಸಿದ್ರು. ಅದೇನೇ ಇರಲಿ, ಚಿತ್ರಮಂದಿರದೊಳಗೆ ಭೇಟಿ ನೀಡದೆ ಚಿತ್ರಮಂದಿರದ ಹೊರಗಡೆ ರಸ್ತೆಯಲ್ಲೇ ಡಿ ಬಾಸ್ ಪ್ರಚಾರದಲ್ಲಿ ತೊಡಗಿದ್ರು. ಐರಾವತದಿಂದ ಇಳಿದ ಡಿ ಬಾಸ್ ಪ್ರಚಾರದ ಲಾರಿಗೆ ಹತ್ತಿ ಅಭಿಮಾನಿಗಳತ್ತ ಕೈ ಬೀಸಿದ್ರು. ಹಾಗೆ ಆರಂಭದಲ್ಲೇ ಎಂಕು ತುಳು ಬರ್ಪುಜಿ ಆಂಡ ಅರ್ಥ ಆಪುಂಡು ಎಂದು ತುಳುವಿನಲ್ಲೇ ಮಾತನಾಡಿದ ಬಾಕ್ಸ್ ಆಫೀಸ್ ಸುಲ್ತಾನ್ನ ಮಾತಿಗೆ ಇಡೀ ಪುತ್ತೂರಿನ ಜನರೇ ಫಿದಾದ್ರು. ಅಷ್ಟೇ ಅಲ್ಲದೆ ಜೈ ಡಿ ಬಾಸ್ ಅನ್ನೋ ಮಾತುಗಳು ಮುಗಿಲು ಮುಟ್ಟಿದವು. ಇದರಲ್ಲಿ ವಿಶೇಷತೆ ಏನಿಲ್ಲ. ಡಿ ಬಾಸ್ ಕಾಲಿಟ್ಟ ಕಡೆಗಳಲ್ಲೆಲ್ಲ ಇದೇ ರೀತಿ ರೆಸ್ಪಾನ್ಸ್ ಸಿಗುತ್ತೆ. ಆದರೆ ಪುತ್ತೂರಿನಲ್ಲಿ ಇದಕ್ಕಿಂತಲೂ ಮಿಗಿಲಾದ ರೆಸ್ಪಾನ್ಸ್ ಸಿಕ್ಕಿದ್ದು ಇಡೀ ತುಳುನಾಡೆ ರಾಯಣ್ಣನ ಅಬ್ಬರಕ್ಕೆ ಬೆಚ್ಚಿ ಬಿದ್ದಿದೆ. ಅದು ಏನು ಗೊತ್ತಾ? ಕರಾವಳಿಯಾದ್ಯಂತ ಎಲ್ಲ ಸೆಂಟರ್ಗಳಲ್ಲೂ 25ನೇ ದಿನವನ್ನು ಸಂಗೊಳ್ಳಿ ರಾಯಣ್ಣ ಪೂರೈಸಿದೆ. ಡಿ ಬಾಸ್ ಆಗಿ ರಾಯಣ್ಣ ತಂಡ ಕರಾವಳಿಯಾದ್ಯಂತ ಪ್ರವಾಸ ಮಾಡಿದ ವಾರವೇ ಕರಾವಳಿಯ ಎಲ್ಲ ಚಿತ್ರಮಂದಿರಗಳಲ್ಲಿ ಸಂಗೊಳ್ಳಿ ರಾಯಣ್ಣ ಚಿತ್ರಕ್ಕೆ ಬ್ರೇಕ್ ಹಾಕಲಾಯಿತು. ಆದರೆ ಪುತ್ತೂರಿನಲ್ಲಿ ಮಾತ್ರ ರಾಯಣ್ಣನ ಅಬ್ಬರಕ್ಕೆ ಬ್ರೇಕೇ ಬಿದ್ದಿಲ್ಲ. ಪುತ್ತೂರಿನಲ್ಲಿ ಚಿತ್ರಮಂದಿರ ಒಂದೇ ಎದುರು 100 ದಿನಗಳನ್ನು ರಾಯಣ್ಣ ಇಲ್ಲಿ ಪೂರೈಸಿದ. ಕೇವಲ ಪುತ್ತೂರು ಮಾತ್ರವಲ್ಲ, ಅಕ್ಕಪಕ್ಕದ ಊರುಗಳಿಂದ ರಾಯಣ್ಣನನ್ನು ವೀಕ್ಷಿಸಲು ಅಭಿಮಾನಿಗಳು ತಂಡೋಪತಂಡವಾಗಿ ಬರ್ತಿದ್ರು. ಸಿನಿಮಾ ಆದಾಗ್ಲೇ ಗೆದ್ದಿದ್ರಿಂದ 25ನೇ ದಿನಗಳ ಬಳಿಕ ವಿದ್ಯಾರ್ಥಿಗಳಿಗೆ 50% ಹಾಗೆ ಸ್ವಾತಂತ್ರ್ಯ ಹೋರಾಟಗಾರರಿಗೆ 100% ರಿಯಾಯಿತಿಯನ್ನು ಚಿತ್ರತಂಡ ಘೋಷಿಸಿತು. ಹೀಗಾಗಿ ಅದೆಷ್ಟೋ ವಿದ್ಯಾರ್ಥಿಗಳು ರಾಯಣ್ಣನನ್ನು ಅದೆಷ್ಟೋ ಬಾರಿ ವೀಕ್ಷಿಸಿದ್ರು. ಕ್ಲಾಸ್ ಇಲ್ಲ ಅಂದ್ರೆ ವಿದ್ಯಾರ್ಥಿಗಳು ಅರುಣದಲ್ಲಿ ಹಾಜರಾಗ್ತಿದ್ರು. ಹೀಗೆ ಪುತ್ತೂರಿನ ಏಕೈಕ ಚಿತ್ರಮಂದಿರದಲ್ಲಿ ರಾಯಣ್ಣ 17 ವಾರಗಳ ಭರ್ಜರಿ ಪ್ರದರ್ಶನಕ್ಕೆ ಸಾಕ್ಷಿಯಾದ. ಅದೇನೇ ಇರಲಿ, ಇಡೀ ಕರಾವಳಿ, ಅದರಲ್ಲೂ ಕರಾವಳಿಯ ಮುಖ್ಯ ನಗರ ಮಂಗಳೂರಿನಲ್ಲಿ ರಾಯಣ್ಣ 4 ವಾರ ಪ್ರದರ್ಶನ ಕಂಡಿದ್ರೆ ಪುತ್ತೂರಿನಲ್ಲಿ ಮಾತ್ರ ಅದು ಒಂದು ಚಿತ್ರಮಂದಿರ ಇರುವ ಊರಲ್ಲಿ 17 ವಾರ ಪೂರೈಸಿದ ಅಂದ್ರೆ ಪುತ್ತೂರಿನಲ್ಲಿ ಡಿ ಬಾಸ್ಗೆ ಅದೆಷ್ಟು ಕ್ರೇಜ್ ಇರಬೇಡ. ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಹಾಗೆ ನೀವು ಪುತ್ತೂರಿನವರು ಆಗಿದ್ರೆ ಅಂದು ನೀವು ರಾಯಣ್ಣನನ್ನು ವೀಕ್ಷಿಸಿದ ಅನುಭವಗಳನ್ನು ಹಂಚಿಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ಒಂದೊಳ್ಳೆ ಎಕ್ಸ್ಕ್ಲೂಸಿವ್ ಸ್ಟೋರಿಯೊಂದಿಗೆ ಮತ್ತೆ ಬರ್ತೀವಿ. ಅದಕ್ಕಾಗಿ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯದಿರಿ.
ಹಾಗೆ ನಮ್ಮ ಪ್ರತಿ ಅಪ್ಡೇಟ್ಸ್ಗಳನ್ನು ಶೀಘ್ರದಲ್ಲೇ ತಿಳಿಯಲು ಪಕ್ಕದಲ್ಲಿರೋ ಬೆಲ್ ಐಕಾನ್ಗೆ ಕ್ಲಿಕ್ ಮಾಡಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಇನ್ನಿತರ ಮಾಹಿತಿಗಾಗಿ ಕೋಸ್ಟಲ್ ಕನ್ನಡ ಫೇಸ್ಬುಕ್ ಪೇಜ್ಗೆ ಲೈಕ್ ಮಾಡಲು ಮರೆಯದಿರಿ. ಧನ್ಯವಾದ.